ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರನ್ನು ಮಾಣಿನ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಕರ್ಮಯೋಗಿ ಶ್ರೀ ಮೋಹನದಾಸ ಸ್ವಾಮೀಜಿ ಅವರು ಶಾಸಕರ ಕಚೇರಿಯಲ್ಲಿ ಭೇಟಿ ಮಾಡಿದ್ರು. ಶಾಸಕರ ಜೊತೆ ಕೆಲ ಹೊತ್ತು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ನಡೆಸಿದ್ರು. ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಇನ್ನಷ್ಟು ಬೆಳೆಸುವ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬೂಡಾ ಅಧ್ಯಕ್ಷ ದೇವದಾಸ ಶೆಟ್ಟಿ, ಕಲಾವಿದ ಮಂಜು ವಿಟ್ಲ, ತಾರನಾಥ ಕೊಟ್ಟಾರಿ ಉಪಸ್ಥಿತರಿದ್ದರು. సంతోషం ఇన్నడే వచ్చి పక్క ఈ ఆఫీస్ నంటుంది ఆయన సందర్భ విద్యాపంతులు నన్నది ధర్మ కార్యమంతా శక్తితో నన్నులా ఇండియాతున్న స్థానానికి పోకలే ನಮಗೇನು ದಾದ ತೆಗೆದಿರ್ತಲ್ಲ ದೇವರು ಕೊಡ್ತೀರ ಸಂತೋಷ ಅವು ನಿಖಿಲ ಸ್ಥಾನ ಆಗ್ತಾವು ಸ್ಥಾನ ಅಕ್ಕರ ಕೀರ್ತಿ ಇದು ರಾಜೇಶ್ ನಾಯ್ಕ ದಿಲ್ಲಿದ ಬರೋದು ಧರ್ಮ ಕಾರ್ಯ ಸ್ವಲ್ಪ ಸೈಡಿಗೆ